ಮಂಗಳೂರಿನ ಫಾದರ್ ಮುಲ್ಲರ್ ಒಳಾಂಗಣ ಕ್ರೀಡಾಂಗಣ ಹಾಗೂ ಜಿಮ್ನಾಸಿಯಂ ಮತ್ತು ಬಹು ಅಂತಸ್ತಿನ ಪಾರ್ಕಿಂಗ್ ಉದ್ಘಾಟನೆಗೊಂಡಿತು. ಮಂಗಳೂರಿನ ಕಂಕನಾಡಿಯಲ್ಲಿರುವ ಫಾದರ್ ಮುಲ್ಲರ್ನಲ್ಲಿ ನೂತನವಾಗಿ ಆರಂಭಗೊಂಡ ಒಳಾಂಗಣ ಕ್ರೀಡಾಂಗಣ ಹಾಗೂ ಜಿಮ್ನಾಸಿಯಂ ಮತ್ತು ಬಹು ಅಂತಸ್ತಿನ ಪಾರ್ಕಿಂಗ್ ಉದ್ಘಾಟನೆಗೊಂಡಿತು. ಕ್ರೀಡಾ ಮತ್ತು ಯುವ ವ್ಯವಹಾರಗಳ ಸಚಿವ ಪ್ರಮೋದ್ ಮಧ್ವರಾಜ್ ರವರು ಇದನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಕ್ರೀಡೆ ಮತ್ತು ಆರೋಗ್ಯ ಒಂದಕ್ಕೊಂದು ಹತ್ತಿರದ ಸಂಬಂಧವನ್ನು ಹೊಂದಿರುವಂತಹದ್ದು. ಇದೀಗ ಈ ಫಾದರ್ ಮುಲ್ಲರ್ ಸಂಸ್ಥೆ ಈ ನೆಲೆಯಲ್ಲಿ ಉತ್ತಮ ಕೆಲಸ ಮಾಡಿದೆ ಎಂದರು. If students have to build up confidence in themselves, if the students have to be great leaders in the future, sports is something that they should indulge in. And when the colleges and educational institutions support students in the activities of sports, I think that is one of the greatest contributions such educational institutions can give to society. And I congratulate Father Muller Charitable Institutions for being so benevolent, so large-hearted to have contributed such a great indoor stadium and a gymnasium to the students of Father Muller Group of Institutions. ಕಾರ್ಯಕ್ರಮದಲ್ಲಿ ಭಾರತದ ಮಾಜಿ ಟ್ರ್ಯಾಕ್ ಮತ್ತು ಫೀಲ್ಡ್ ಕ್ರೀಡಾಪಟು ಪಿಟಿ ಉಷಾರ್ ಅವರು ಗೌರವಾನ್ವಿತ ಅತಿಥಿಯಾಗಿ ಪಾಲ್ಗೊಂಡರು. ನಂತರ ಮಾತನಾಡಿದ ಅವರು, ಯುವ ಜನತೆಯ ದೃಢಕಾಯ ಶರೀರದ ಅಪೇಕ್ಷೆಗೆ ಪೂರಕವಾಗಿ ಜಿಮ್ನಾಸಿಯಂ ಅನ್ನು ಪ್ರಾರಂಭಿಸುವ ಮೂಲಕ ಈ ಸಂಸ್ಥೆ ಸಮಾಜದ ಬೇಡಿಕೆಗೆ ಅನುಗುಣವಾಗಿ ಸ್ಪಂದಿಸುತ್ತಿರುವುದು ತುಂಬಾ ಶ್ಲಾಘನೀಯ ಎಂದರು. As we all know about the existence of Father Muller Charitable Institution, we started almost 138 years back. Since then, they have been extending their service not only to the people of Karnataka, but also towards the people of Kerala. But keeping the fitness mantra alive, today this institution has stepped into another field of human life. You can very much see the facilities provided at this indoor stadium. This is for you all. The Father Muller has already done for you and make use of it. And I hope all the people may utilize this facility for the purpose of their own benefit. ಮಂಗಳೂರು ಧರ್ಮ ಪ್ರಾಂತ್ಯದ ಬಿಷಪ್ ಅತಿವಂದನೀಯ ಡಾಕ್ಟರ್ ಎಲೋಷಿಯಸ್ ಪೌಲ್ ಡಿಸೋಜಾ ಅವರು ಆವರಣವನ್ನು ಆಶೀರ್ವದಿಸಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ನಿರ್ದೇಶಕ ರೆವರೆಂಡ್ ಫಾದರ್ ರಿಚರ್ಡ್ ಎಲೋಷಿಯಸ್ ಕೊಯ್ಲೋ, ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ರೆವರೆಂಡ್ ಫಾದರ್ ರುಡಾಲ್ಫ್ ರವಿಡೇಸ, ರೆವರೆಂಡ್ ಫಾದರ್ ಅಜಿತ್ ಬಿ ಮಿನೇಜಸ್ ಮತ್ತಿತರರು ಉಪಸ್ಥಿತರಿದ್ದರು. ಫಾದರ್ ಮುಲ್ಲರ್ ಒಳಾಂಗಣ ಕ್ರೀಡಾಂಗಣ ಹಾಗೂ ಜಿಮ್ನಾಸಿಯಂ ಮತ್ತು ಬಹು ಅಂತಸ್ತಿನ ಪಾರ್ಕಿಂಗ್ ವಲಯವು ಫಾದರ್ ಮುಲ್ಲರ್ ಸೇವಾ ಸಂಸ್ಥೆಗಳ ಅಧೀನದಲ್ಲಿರುವ ಅತ್ಯುತ್ತಮ ಸೌಲಭ್ಯಗಳಲ್ಲಿ ಒಂದಾಗಿದೆ. ಇದು ಸೆಂಟ್ರಲ್ ಹವಾನಿಯಂತ್ರಣ ಮತ್ತು 20,000 ಚದರ ಅಡಿಗಳ ಒಟ್ಟು ವಿಸ್ತೀರ್ಣದೊಂದಿಗೆ ರಾಷ್ಟ್ರೀಯ ಮಾನದಂಡದ ಒಂದು ಸಂಪೂರ್ಣ ಸಂಯೋಜಿತ ವಿನೂತನ ಕ್ರೀಡಾ ಸಂಕೀರ್ಣವಾಗಿದೆ. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.